ನಮಸ್ತೆ ಎಲ್ರಿಗೂ. ಎಲ್ಲ ಥರದ ಕ್ರೀಮ್ಗಳನ್ನು ಟ್ರೈ ಮಾಡಿರ್ತೀರಾ, ಎಲ್ಲ ಥರದ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡಿರ್ತೀರಾ. ಆದರೆ ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಯಾಕೋ ಮತ್ತೆ ಸ್ಕಿನ್ ಡಲ್ ಆಗಿದೆಯಲ್ಲ, ಆ ಗ್ಲೋ ಸಿಗ್ತಾ ಇಲ್ಲಲ್ಲ ಅಂತ ನಿಮ್ಗೆ ತುಂಬ ಸರಿ ಅನ್ನಿಸ್ತಾ ಇರುತ್ತೆ. ಹಾಗಾದರೆ ಪರ್ಮನೆಂಟ್ ಆಗಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ಏನು ಮಾಡಬೇಕು? ಇವತ್ತೊಂದು ಅದ್ಭುತವಾಗಿರುವಂಥ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ನೀವು ಒಂದು ವಾರಕ್ಕೊಂದು 3-4 ಸರಿ ಕುಡಿದ್ರೆ ಇದೆಯಲ್ವಾ, ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ನೀವು ಮೇಲ್ಗಡೆಯಿಂದ ಅಪ್ಲೈ ಮಾಡುವಂಥ ಕ್ರೀಮ್ ಇರ್ಬೋದು ಅಥವಾ ಬೇರೆ ಏನಾದರೂ ಕಾಸ್ಮೆಟಿಕ್ಸ್ ಇರ್ಬೋದು, ಇದನ್ನೂ ಕೂಡ ನೀವು ರಿಡ್ಯೂಸ್ ಮಾಡ್ತಾ ಹೋಗ್ಬೋದು. ಯಾಕಂತಂದರೆ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗ್ತಾ ಇರಬೇಕಾದ್ರೆ ನಮಗೆ ಬೇರೆ ಕ್ರೀಮ್ಗಳ ಅಥವಾ ಮೇಕಪ್ಗಳ ಅಗತ್ಯ ಅಷ್ಟೊಂದು ಇರಲ್ಲ. ಹಾಗಾದರೆ ಈ ಜ್ಯೂಸ್ ಏನು, ಹೇಗೆ ಮಾಡೋದು? ತುಂಬ ಅಂತಂದರೆ ತುಂಬ ಸಿಂಪಲಾಗಿ ಮಾಡುವಂಥದ್ದು, ಅದು ಜಾಸ್ತಿ ಖರ್ಚು ಕೂಡ ಇಲ್ಲ. ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೇವಲ ಇದೆಯಲ್ವಾ, 4-5 ವಸ್ತು. ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಒಂದು ತುಂಡು ಸೌತೆಕಾಯಿ, ಒಂದು ಸ್ವಲ್ಪ ಲಿಂಬೆ ರಸ, ನೀರು. ಹಾಗಾದರೆ ಈ ಜ್ಯೂಸನ್ನು ಯಾವ ಥರ ಮಾಡೋದು? ಮೊದಲು ಎಲ್ಲ ವಸ್ತುಗಳನ್ನು ಕೂಡ ಕ್ಲೀನಾಗಿ ತೊಳ್ಕೊಳ್ಳಿ. ನಾನು ಹೇಳಿರುವಂಥದ್ದು 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ತುಂಡು ಸೌತೆ. ಒಂದು ಸೌತೆ ನೀವು ತಗೊಂಬಂದರೆ ಅದರಲ್ಲೊಂದು 1/4ರಿಂದ ಅರ್ಧ ಸೌತೆ ಸಾಕು. ಎಲ್ಲದನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಸೌತೆಕಾಯಿನ ಬೇಕಾದರೆ ಚೂರು ಕಟ್ ಮಾಡ್ಕೊಳ್ಳಿ. ಅದನ್ನ ಒಂದು ಮಿಕ್ಸಿಗೆ ಹಾಕೊಳ್ಳಿ. 1 ಲೋಟದಷ್ಟು ನೀರನ್ನು ಹಾಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ 1/4ರಷ್ಟು ಲಿಂಬೆ ರಸನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಜ್ಯೂಸ್ ಮಾಡಿ, ಅದನ್ನ ಫಿಲ್ಟರ್ ಮಾಡಿ, ಅಂದರೆ ಸೋಸಿಬಿಟ್ಟು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದರಿಂದ ಉಪಯೋಗ ಏನು? ಇದು ಕೊತ್ತಂಬರಿ ಸೊಪ್ಪು ಇದೆಯಲ್ವಾ, ಕೊತ್ತಂಬರಿ ಸೊಪ್ಪು ಏನು ಅಂತಂದರೆ ನಮ್ಮ ರಕ್ತನ ಶುದ್ಧ ಮಾಡುತ್ತೆ. ರಕ್ತ ಶುದ್ಧ ಆದರೆ ನಮ್ಮ ಮುಖದಲ್ಲಿ ಬೀಳುವಂತಹ ಮೊಡವೆ ಇರ್ಬೋದು, ರ್ಯಾಷಸ್ ಇರ್ಬೋದು, ಇದು ಕಮ್ಮಿ ಆಗುತ್ತೆ. ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಪುದೀನ ಸೊಪ್ಪು ನಮ್ಮ ಮುಖದಲ್ಲಿ ಅಥವಾ ನಮ್ಮ ಸ್ಕಿನ್ನಲ್ಲಿ ಜನರೇಟ್ ಆಗುವಂಥ ಆಯಿಲ್ ಅಂಶ ಇದೆಯಲ್ವ, ಅದನ್ನ ಕಮ್ಮಿ ಮಾಡುತ್ತೆ. ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಅಂದರೆ ಗ್ಲೋ ಆಗೋ ಥರ ಮಾಡುತ್ತೆ. ಈ ಸೌತೆಕಾಯಿಯಲ್ಲಿ ತುಂಬ ನೀರಿನಂಶ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿಡಲಿಕ್ಕೆ, ದೇಹನ ಹೈಡ್ರೇಟ್ ಆಗಿಡಲಿಕ್ಕೆ ಇದು ತುಂಬ ಒಳ್ಳೆಯದು. ನ್ಯಾಚುರಲ್ ಆಗಿ ಮುಖ ಗ್ಲೋ ಆಗೋ ಥರ ಮಾಡುತ್ತೆ. ಇನ್ನು ಲಿಂಬೆ ರಸದಲ್ಲಿ ನೀವು ನಾನು ಹೇಳಲೇಬೇಕಾಗಿಲ್ಲ, ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನ ಆರೋಗ್ಯ, ನಮ್ಮ ಮುಖದ ಆರೋಗ್ಯ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಈ ವಿಟಮಿನ್ ಸಿ ತುಂಬ ಒಳ್ಳೆಯದು. ಇನ್ನೊಂದೇನು ಅಂತಂದರೆ, ಬೇಗ ಮುಪ್ಪಾಗೋದನ್ನು, ಚರ್ಮ ಎಲ್ಲ ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ, ರಿಂಕಲ್ಸ್ ಬೀಳೋದನ್ನು ತಡೆಯುತ್ತೆ, ದೇಹನ ಡಿಟಾಕ್ಸಿಫೈ ಮಾಡುತ್ತೆ. ಇನ್ನೊಂದು ಅತೀ ಮುಖ್ಯವಾಗಿ ಏನು ಅಂತಂದರೆ, ಈ ಜ್ಯೂಸನ್ನು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಿಮ್ಮ ದೇಹದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಡೈಜೆಷನ್ ಸಿಸ್ಟಮ್ ಅಂದರೆ ಜೀರ್ಣ ಮಾಡುವಂತಹ ಪ್ರಕ್ರಿಯೆ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಜೀರ್ಣ ಪ್ರಕ್ರಿಯೆ ದೇಹದೊಳಗಡೆ ಇಂಪ್ರೂವ್ ಆದರೆ ನಮ್ಮ ದೇಹದಲ್ಲಿ ಶೇಖರಣೆ ಆಗುವಂತಹ ಟಾಕ್ಸಿಕ್ ಇರುತ್ತಲ್ವ, ಅದು ಕಮ್ಮಿ ಆಗುತ್ತೆ. ದೇಹದಲ್ಲಿ ಟಾಕ್ಸಿಕ್ ಶೇಖರಣೆ ಕಮ್ಮಿ ಆದರೆ ಮುಖ, ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಒಂದು ಸಿಂಪಲ್ ಆಗಿರುವಂಥ ಜ್ಯೂಸಲ್ಲಿ ಇಷ್ಟೆಲ್ಲ ಉಪಯೋಗ ಇದ್ದರೆ ನಾವು ಯಾಕೆ ಕುಡಿಬಾರ್ದು? ಎಸ್ಪೆಷಲಿ ಏನು ಅಂತಂದರೆ, ಇದನ್ನ ವಾರಕ್ಕೆ ಒಂದು 4-5 ಸರಿ ಕುಡಿದ್ರೆ ಸಾಕು. ಇನ್ನೊಂದು ಏನು ಅಂತಂದರೆ, ನೀವು ಖಾಲಿ ಹೊಟ್ಟೆ ಕುಡಿಬೇಕು. ಒಂದು 2 ವಾರದಲ್ಲಿದೆಯಲ್ವ, ಅಂದರೆ ನೀವು ಒಂದು 10 ಸರಿ ಕುಡಿತಾ ಇದ್ದಾಗೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗೋದು ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ನೀವು ಕನ್ನಡಿ ನೋಡಿದಾಗ ನಿಮಗೆ ಅನ್ನಿಸ್ತಾ ಇರುತ್ತೆ, ಅದು ಬೇರೆ ಯಾರು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿಲ್ಲ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿದಾಗ ನಿಮಗೆ ಅನ್ನಿಸ್ತಾ ಇರುತ್ತೆ, ಅರೆ ನನ್ನ ಮುಖ ಮುಂಚೆಗಿಂತ ಇವಾಗ ಜಾಸ್ತಿ ಗ್ಲೋ ಆಗ್ತಾ ಇದೆಯಲ್ಲ ಅಂತ. ಬೇಗ ಏಜ್ ಆಗೋದನ್ನು ತಡೆಗಟ್ಟುತ್ತೆ. ಆ್ಯಂಟಿ ಏಜಿಂಗ್ ಥರ ಕೂಡ ಇದು ವರ್ಕ್ ಮಾಡುತ್ತೆ. ಸೊ ಇದನ್ನ ಯಾರು ಬೇಕಾದರೂ ಕುಡಿಬೋದು. ಅಂದರೆ ಒಂದು 15 ವರ್ಷದ ನಂತರದವರು ಯಾರು ಬೇಕಾದರೂ ಕುಡಿಬೋದು. ನಿಮ್ಗೇನಾದರೂ ಸ್ಪೆಷಲ್ ಹೆಲ್ತ್ ಕಂಡೀಷನ್ಸ್, ಏನಾದರೂ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಇದೆ ಅಂದರೆ, ಆರೋಗ್ಯ ವಿಷಯದಲ್ಲಿ ಬೇರೆ ಏನಾದರೂ ತೊಂದರೆಗಳಿದೆ, ಪ್ರಾಬ್ಲಮ್ ಇದೆ ಅಂತಂದರೆ, ನೀವು ಇದನ್ನ ಕುಡಿಯೋ ಮುಂಚೆ ಒಂದ್ಸರಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನೀವು ಹೆಲ್ದಿ ಆಗಿದ್ದೀರಾ, ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ನಾರ್ಮಲ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನು ನೀವು ಆರಾಮ್ಸೆ ಕುಡಿಬೋದು. ಉಪಯೋಗ ಮಾತ್ರ ಡಬಲ್. ಆರೋಗ್ಯ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ನ್ಯಾಚುರಲ್ ಆಗಿ ನಿಮಗೆ ಅಂದ ಸಿಗುತ್ತೆ. ಅದಾದ ನಂತರ ನೀವು ಜಾಸ್ತಿ ಕ್ರೀಮ್ಗಳನ್ನು ಹಚ್ಚೋದು ಅಥವಾ ಬೇರೆ ಎಲ್ಲ ಮೇಕಪ್ ಎಲ್ಲ ಮಾಡೋದು ಕಮ್ಮಿ ಮಾಡ್ತಾ ಬರ್ತೀರಿ. ಯಾಕಂತಂದರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಅಷ್ಟೊಂದು ಗ್ಲೋ ಆಗ್ತಾ ಇರುತ್ತೆ.
ಅದ್ರ ಜೊತೆಗೆ ಒಂದು 15-20 ನಿಮಿಷ ಆದರೂ ದೇಹಕ್ಕೆ ವರ್ಕೌಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅಂದರೆ ನೀವು ವಾಕ್ ಮಾಡೋದಿರ್ಬೋದು ಅಥವಾ ಏನಾದರೂ ಎಕ್ಸಸೈಸ್ ಮಾಡೋದನ್ನಿರ್ಬೋದು, ನೀವು ಮಾಡಿದರೆ ಏನಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಯಾವುದು ಕ್ರೀಮ್ ಬೇಡ, ಯಾವುದು ಕಾಸ್ಮೆಟಿಕ್ಸ್ ಬೇಡ, ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಪರ್ಮನೆಂಟ್ ಆಗಿರೋದು ಈ ರಿಸಲ್ಟು. ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಒಳಗಡೆಯಿಂದ ನಾವು ಇಂಪ್ರೂವ್ ಮಾಡಿಕೊಂಡ ಈ ಅದ್ಭುತವಾಗಿರುವಂಥ ಗ್ಲೋನೆಸ್ ಅಥವಾ ಈ ಗ್ಲೋ ಇದೆಯಲ್ವ, ಅದು ಪರ್ಮನೆಂಟ್ ಆಗಿರುತ್ತೆ. ಅದಕ್ಕೆ ಮುಪ್ಪಿಲ್ಲ ಅಥವಾ ಅದಕ್ಕೆ ಅಂತ್ಯ ಇಲ್ಲ. ಯಾಕಂತಂದರೆ ಹೊರಗಡೆಯಿಂದ ನಾವು ಕ್ರೀಮ್ ಹಚ್ಚಿಬಿಟ್ಟು ಅಥವಾ ಬೇರೆ ಕಾಸ್ಮೆಟಿಕ್ಸ್ ಹಚ್ಚಿಬಿಟ್ಟು ನಾವು ಅಂದನ್ನು ಜಾಸ್ತಿ ಮಾಡಿಕೊಂಡ್ರೆ ಅದು ಎಷ್ಟು ಟೈಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನ್ಯಾಚುರಲ್ ಆಗಿ ನಾವು ಪಡ್ಕೊಂಡಿರುವಂಥ ಈ ಗ್ಲೋ ಇದೆಯಲ್ವ, ಇದು ಪರ್ಮನೆಂಟ್ ಆಗಿರುತ್ತೆ. ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ನಾನು ಹೇಳಬೇಕು ಅಂತ ಇದ್ದೇನೆ. ಅದು ಏನು ಅಂತಂದರೆ, ನಿಮ್ಗೇನಾದರೂ ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಬಿಡಿ, ಅದು ಬೇರೆ ಥರ ನಾವು ಮೇಕಪ್ ಮಾಡ್ಕೊತೀವಿ. ನಾರ್ಮಲಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು, ಅಂಗಡಿಗಳಿಗೆ ಹೋಗಬೇಕು ಅಥವಾ ಯಾವುದಾದ್ರೂ ಸಿಂಪಲ್ ಆಗಿರುವಂಥ ಈವೆಂಟ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು ಅಂತಂದರೆ ಜಾಸ್ತಿ ಕ್ರೀಮ್ ಹಚ್ಕೊಳ್ಳಿಕ್ಕೆಲ್ಲ. ಆದರೆ ನಿಮ್ಮ ಮುಖ ಗ್ಲೋ ಆಗಬೇಕು, ಶೈನ್ ಆಗಬೇಕು, ನ್ಯಾಚುರಲ್ ಗ್ಲೋ ಥರ ಕಾಣಬೇಕು ಅಂತಂದರೆ ಇವತ್ತು 2 ಕ್ರೀಮನ್ನು ನಾನು ರೆಫರ್ ಮಾಡ್ತಾ ಇದ್ದೇನೆ. ಇದನ್ನ ನಾನು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ನಾನು ಕೂಡ ಅಷ್ಟೇ ಆಫೀಸ್ಗೆ ಹೋಗ್ತಾ ಇರುವಾಗ ಅಥವಾ ಹೊರಗಡೆ ಹೋಗುವಾಗ ಜಾಸ್ತಿ ಕ್ರೀಮ್ಗಳನ್ನು ಹಚ್ಚಲ್ಲ, 1-2 ಕ್ರೀಮನ್ನು ಹಚ್ತೇನೆ. ನಿಮ್ಗೆ ಏನು ಅಂತಂದರೆ ಮುಖ ಇದೆಯಲ್ವ, ನ್ಯಾಚುರಲ್ ಆಗಿ ಗ್ಲೋ ಆದಾಗ ಕಾಣುತ್ತೆ, ನೀವು ಜಾಸ್ತಿ ಮೇಕಪ್ ಮಾಡ್ದಾಗ ಕಾಣಲ್ಲ. ಆ ಥರದ್ದು 2 ಕ್ರೀಮನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಇದು ನಾನು ಇದಕ್ಕಿಂತ ಹಿಂದೆ ಕೂಡ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ. ಇದು ಏನು ಅಂತಂದರೆ, ಒಂದು ಲ್ಯಾಕ್ಮೆ ಅವ್ರದ್ದು 925 ಲುಮಿ ಲಿಟ್ ಕ್ರೀಮ್ ಅಂತ, ಇನ್ನೊಂದು ಏನು ಅಂತಂದರೆ ಲ್ಯಾಕ್ಮೆ 925 CC ಕ್ರೀಮ್ ಅಂತ. ಇದು ನಿಮಗೆ ಫೌಂಡೇಶನ್ ಹಾಕಿದರೆ ಏನು ಗ್ಲೋ ಸಿಗುತ್ತೆ, ಹಾಗೆಯೇ ನೀವು ಇದು ಪ್ರೈಮರ್ ಅಥವಾ ಕನ್ಸಿಲರ್ ಎಲ್ಲ ಹಾಕಿದರೆ ಏನು ಗ್ಲೋ ಸಿಗುತ್ತೆ ಆ ಗ್ಲೋ ಇದು ಕೊಡುತ್ತೆ. ಇದನ್ನ ಹಾಕಿದರೆ ನೀವು ಫೌಂಡೇಶನ್ ಕ್ರೀಮ್ ಹಾಕುವಂಥ ಅವಶ್ಯಕತೆ ಇಲ್ಲ, ಕನ್ಸಿಲರ್ ಹಾಕುವಂಥ ಅವಶ್ಯಕತೆ ಇಲ್ಲ, ಇನ್ನೊಂದು ಏನು ಅಂತಂದರೆ ನೀವು ಪ್ರೈಮರ್ ಹಾಕೋ ಕೂಡ ಅವಶ್ಯಕತೆ ಇಲ್ಲ. ಏನು ಅಂತಂದರೆ ಇದು ಒಂದು ಸಾಕು, ನಿಮಗೆ ಸ್ಕಿನ್ನಿಗೆ ಈವನ್ ಟೋನ್ ಕೊಡುತ್ತೆ. ಇದರ ಜೊತೆಗೆ ಲೈಟಾಗಿ ಲ್ಯಾಕ್ಮೆ ಲುಮಿ ಲಿಟ್ ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು, ಅಥವಾ ಈ 925 ಕ್ರೀಮನ್ನು ಹಚ್ಚಿ ಆದ ನಂತರ ಲ್ಯಾಕ್ಮೆ ಲುಮಿ ಲಿಟ್ ಕ್ರೀಮನ್ನು ನೀವು ಸ್ವಲ್ಪ ಹಚ್ಕೊಂಡ್ರೆ ನೋಡಿ ಏನು ಗ್ಲೋ ಇದೆ ಆ ಗ್ಲೋ ಸಿಗುತ್ತೆ. ಇದೆರಡನ್ನೇ ಹಚ್ಕೊಂಡಿರೋದು ನಾನು. ಮಾಯಿಶ್ಚರೈಸರ್, ನಂದು ರೆಗ್ಯುಲರ್ ಮಾಯಿಶ್ಚರೈಸರ್ ಇದೆ. ಇವತ್ತು ನಾನು ಆ ಮಾಯಿಶ್ಚರೈಸರ್ ಹಚ್ಬಿಟ್ಟು 925 ಲ್ಯಾಕ್ಮೆ ಅವ್ರದ್ದು 925 CC ಕ್ರೀಮ್ ಹಚ್ಕೊಂಡಿದ್ದೇನೆ. ಅದಾದ ನಂತರ ಲ್ಯಾಕ್ಮೆ ಅವ್ರದ್ದು 925 ಲುಮಿ ಲಿಟ್ ಕ್ರೀಮನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ಕೊನೆಗೆ ಒಂಚೂರು ಈ ಲುಮಿ ಲಿಟ್ ಕ್ರೀಮ್ ಇದೆಯಲ್ವ ಅದನ್ನ ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಏನಂತಂದರೆ ನಿಮಗೆ ಸ್ಕಿನ್ ನೋಡಿದರೆ ಗೊತ್ತಾಗುತ್ತೆ ಆ ನ್ಯಾಚುರಲ್ ಗ್ಲೋ. ಜಾಸ್ತಿ ಮೇಕಪ್ ಮಾಡ್ದಂಗಿಲ್ಲ, ಓವರ್ ಕೂಡ ಇಲ್ಲ, ಆ ನ್ಯಾಚುರಲ್ ಗ್ಲೋ ಏನಿದೆ ಅದು ನಿಮಗೆ ಸಿಗುತ್ತೆ. ಸೂಪರ್ ಆಗಿದೆ. ನಾನು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥದ್ದು. ಇದರ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹಾಕಿರ್ತೇನೆ. ಖಂಡಿತವಾಗ್ಲೂ ನೀವು ಆನ್ಲೈನಲ್ಲಿ ಇದೆರಡನ್ನು ಪರ್ಚೇಸ್ ಮಾಡ್ಬೋದು. ಇದೆರಡೇ ಕ್ರೀಮ್ ಮತ್ತು ನಾನು ಹಾಕುವಂಥ ಮಾಯಿಶ್ಚರೈಸರ್, ಆಯಿಲ್ ಸ್ಕಿನ್ದ ಮಾಯಿಶ್ಚರೈಸರ್ ನಾನು ಉಪಯೋಗ ಮಾಡ್ತೀನಿ, ಅದನ್ನ ಹಾಕಿರ್ತೀನಿ, ಆ ಲಿಂಕನ್ನು ಹಾಕಿರ್ತೀನಿ. ಇದನ್ನ ಯಾರು ಬೇಕಾದ್ರೂ, ಇದು ಆಲ್ ಟೈಪ್ ಆಫ್ ಸ್ಕಿನ್ಗೆ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಕ್ರೀಮ್. ನಿಮಗೆ ಇದೆರಡರದ್ದು ಲಿಂಕನ್ನು ಹಾಕಿರ್ತೀನಿ, ಮಾಯಿಶ್ಚರೈಸರ್ದು ಲಿಂಕ್ ಹಾಕಿರ್ತೀನಿ. ಮಿನಿಮಲಿಸ್ಟ್ ಇದು ಆಯಿಲ್ ಸ್ಕಿನ್ಗಿರುವಂಥ ಮಾಯಿಶ್ಚರೈಸರನ್ನು ನಾನು ಉಪಯೋಗ ಮಾಡ್ತೀನಿ, ಅದನ್ನ ಹಾಕಿರ್ತೇನೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಂದರೆ ಈ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸಿ. ಹಾಗೆ ನೀವು ಫೇಸ್ಬುಕ್ಕಲ್ಲಿ ನನ್ನ ವಿಡಿಯೋ ನೋಡೋರು ದಯವಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಅಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ಗಳದ್ದು ಲಿಂಕ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.